ನಮಸ್ಕಾರ. ಕಲಾಸಂಚಯ ವಿಶೇಷ ಮಾತುಕತೆಗೆ ಸ್ವಾಗತ. ಈ ದಿವಸದ ನಮ್ಮ ಮುಖ್ಯ ಅತಿಥಿ ಸುಧಾ ಎಂ. ನಾನು ಈ ಒಂದು ಮಾತುಕತೆಗೆ ಸುಧಾ ಅವರನ್ನು ಪ್ರೀತಿಯಿಂದ ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಮೇಡಮ್, ನಮಸ್ಕಾರ. ನಿಮಗೆ ನಮಸ್ಕಾರ ಸರ್. ಎಸ್, ಸುಧಾ ಅವರು ಫ್ಯಾಷನ್ ಇಂಡಸ್ಟ್ರಿ, ಮತ್ತೊಂದು ಕಡೆ ಬ್ಯೂಟಿ ಪೇಜೆಂಟ್, ಮತ್ತು ಸಾವಿರಾರು ವಿದ್ಯಾರ್ಥಿನಿಯರಿಗೆ, ಯುವಜನರಿಗೆ ಬ್ಯೂಟಿ ಟ್ರೈನಿಂಗ್ ಕೊಟ್ಟವರು. ನಾನು ಒಂದೆರಡು ವಿಚಾರಗಳು ಅವರ ಬಗ್ಗೆ ಹೇಳಿ ನಾನು ಇವತ್ತಿನ ಈ ಒಂದು ಕಲಾಸಂಚಯ ಮಾತುಕತೆಯಲ್ಲಿ ಅವರನ್ನು ಮಾತಾಡಿಸಲಿಕ್ಕಿದ್ದೇನೆ. ಮೂಲತಃ ಬೆಂಗಳೂರಿನಲ್ಲೇ ಆಶ್ಚರ್ಯ ಆಗ್ಬೋದು ಅವರು ಇವತ್ತು ಮಾಡ್ತಾ ಇರುವ ಅಥವಾ ಇವತ್ತು ಅವರು ತೊಡಗಿಸಿಕೊಂಡಿರುವ ಕ್ಷೇತ್ರ ಮತ್ತು ಅವರು ಕಲಿತ ವಿದ್ಯೆ. ಅವರು ಹಿಂದಿಯಲ್ಲಿ BEd ಮಾಡಿದವರು, ಶಿಕ್ಷಕಿ ಆಗಲಿಕ್ಕೆ ಹೊರಟವರು. ಆದರೆ ಅದರ ಆಚೆಗೆ ಒಂದು ವಿಸ್ತಾರವಾದಂಥ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಇವತ್ತು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಆನಂತರ ಅವರು ಬ್ಯೂಟಿಯಲ್ಲಿ ಡಿಪ್ಲೊಮಾ, ಅದು ಡೆಲ್ಲಿಯಲ್ಲಿ, ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಮಾಡಿಕೊಂಡು ಆ ಒಂದು ಅನುಭವದ ನೆಲೆಯಲ್ಲಿ ಅವರು, ನಾನು ಆರಂಭದಲ್ಲೇ ಹೇಳಿದಾಗೆ, ನೂರಾರು ಮಂದಿಯನ್ನು ತರಬೇತುಗೊಳಿಸಿದ್ದಾರೆ. PU ಬೆಲ್ಲೆ ಅನ್ನುವಂಥ ಅವರ ಒಂದು ಸ್ಟುಡಿಯೋ ಅಥವಾ ಅವರ ಟ್ರೈನಿಂಗ್ ಅಕಾಡೆಮಿ, ಆ ಅಕಾಡೆಮಿಯ ಮೂಲಕ ಅವರು ನೂರಾರು ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಬ್ಯೂಟಿ ವಿಚಾರವಾಗಿ ತರಬೇತಿ ಕೊಟ್ಕೊಂಡು ಬಂದಿದ್ದಾರೆ. 1998ರಲ್ಲಿ BU ಬೆಲ್ಲೆ ಆರಂಭವಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಒಂದು ಅಂದಾಜಿನ ಪ್ರಕಾರ 5,000ದಿಂದ 6,000 ತನಕ ಅಷ್ಟು ವಿದ್ಯಾರ್ಥಿಗಳಿಗೆ ಅವರು ಬ್ಯೂಟಿ ವಿಚಾರವಾಗಿ ಮತ್ತು ಈ ಒಂದು ಬ್ಯೂಟಿ ಪೇಜೆಂಟ್ ವಿಚಾರವಾಗಿ ಅಥವಾ ಒಟ್ಟು ಆ ಒಂದು ಕ್ಷೇತ್ರದಲ್ಲಿ ಯುವಕರು ಯುವತಿಯರು ತೊಡಗಿಸಿಕೊಳ್ಳೋ ನಿಟ್ಟಿನಲ್ಲಿ ಅವರು ತರಬೇತಿ ಮಾಡಿದ್ದಾರೆ. ಅಷ್ಟು ಮಂದಿಗೆ ಒಂದು ಉದ್ಯೋಗದ ದಾರಿಯನ್ನು ತೋರಿಸಿಕೊಟ್ಟವರು ಸುಧಾ ಅವರು. ಅವರ ಈ ಒಂದು ಬ್ಯೂಟಿ ಪೇಜೆಂಟ್ನ ಅವರ ಸಾಹಸ ಅಥವಾ ಅವರ ಯಶೋಗಾಥೆಯನ್ನು ಹೇಳೋದಿದ್ದರೆ, ಅವರು ಮಿಸಸ್ ಬ್ಯಾಂಗ್ಳೂರ್ ಕಿರೀಟವನ್ನು ಗೆದ್ದವರು, ಜೊತೆಗೆ ಮಿಸಸ್ ಸೌತ್ ಇಂಡಿಯಾ ಕಿರೀಟವನ್ನು ಕೂಡ ಗೆದ್ದವರು, ಆಮೇಲೆ ಮಿಸಸ್ ಈಸ್ಟ್ ಪೆಸಿಫಿಕ್ ಏಷ್ಯಾ ಕಿರೀಟವನ್ನು ಕೂಡ ಗೆದ್ದವರು. 2019ರಲ್ಲಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮಿಸಸ್ ಯೂನಿವರ್ಸ್ ಇಂಡಿಯಾ ಈ ಒಂದು ಕಿರೀಟವನ್ನು ಕೂಡ ಗೆದ್ದವರು. ಅದು 93 ದೇಶಗಳಿಂದ ಬಂದಂಥ ಪಾರ್ಟಿಸಿಪೆಂಟ್ಸ್ ಇದ್ದರು. ಚೈನಾದಲ್ಲಿ ನಡೆದಂಥ ಈವೆಂಟ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಕಿರೀಟವನ್ನು ಗೆದ್ದಂಥ ಹಿರಿಮೆ ಸುಧಾ ಅವರದು. ಆಮೇಲೆ ಇವಾಗ ಈ ರೀತಿಯ ಅನೇಕ ಈವೆಂಟ್ಗಳನ್ನು, ಬ್ಯೂಟಿ ಪೇಜೆಂಟ್ಗಳನ್ನು ಅವರು ಬೆಂಗಳೂರು, ಕರ್ನಾಟಕದಾದ್ಯಂತ ನಡೆಸ್ತಾ ಇದ್ದಾರೆ. ಮತ್ತು ಆ ರೀತಿಯ ಈವೆಂಟ್ಗಳನ್ನು ಅಥವಾ ಪೇಜೆಂಟ್ಗಳನ್ನು ನಡೆಸುವಂಥ ಪ್ಲ್ಯಾಟ್ಫಾರ್ಮ್ಗಳು ಏನಿದೆ, ವೇದಿಕೆಗಳೇನಿದೆ, ಅಂಥ ವೇದಿಕೆಗಳ ಡೈರೆಕ್ಟರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಿಸಸ್ ಯೂನಿವರ್ಸ್ ಲಿಮಿಟೆಡ್ ಇದರ ನ್ಯಾಷನಲ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಪೇಜೆಂಟ್ನ ಡೈರೆಕ್ಟರ್ ಆಗಿ ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಅವರದೇ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ SV ಫಿದಾ ಬ್ಯೂಟಿ ಪೇಜೆಂಟ್ ಅನ್ನೋ ಕಂಪನಿ ಕಳೆದ 3 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ ಅನೇಕ ಮಂದಿಗೆ ವೇದಿಕೆಯನ್ನು ಮಾಡಿಕೊಟ್ಟಿದೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಈ ರೀತಿಯ ಸಾಧನೆ ಮಾಡಿದಂಥ ಹೆಣ್ಣುಮಗಳು ನಮ್ಮ ಜೊತೆಗಿದ್ದಾರೆ ಸುಧಾ ಅವರು ಬೆಳೆದು ಬಂದ ಮತ್ತು ಅವರು ತರಬೇತಿಗೊಳಿಸಿದ ವಿಚಾರಗಳನ್ನು ಮತ್ತು ಅವರು ಇವತ್ತು ನಡೆಸ್ತಾ ಇರುವಂಥ ಈವೆಂಟ್ಗಳು ಮತ್ತು ಸದ್ಯದಲ್ಲೇ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈವೆಂಟ್ಗಳ ಬಗ್ಗೆ ಎಲ್ಲ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಮೇಡಮ್, ನಾನು ಮೊದಲಾಗಿ ನಾನೇ ಎತ್ತಿದ ಒಂದು ಪ್ರಶ್ನೆ, ನೀವು ಹಿಂದಿ BEd ಮಾಡ್ತೀರಿ, ಬಟ್ ನೀವು ಆಯ್ದುಕೊಳ್ಳುವ ಕ್ಷೇತ್ರ ಸಂಪೂರ್ಣ ಭಿನ್ನವಾದ ಬೇರೆ ಆಯಾಮದ ಕ್ಷೇತ್ರ. ಬಹುಶಃ ಹಿಂದಿ BEd ಮಾಡೋ ಹೊತ್ತಿಗೆ ನಿಮಗೆ ಶಿಕ್ಷಕಿ ಆಗಬೇಕಂತ ನೀವು ನಿರ್ಧಾರ ಮಾಡಿಕೊಂಡು ಹೋಗಿದ್ದೀರಾ ಅಥವಾ ಹೆಂಗೆ, ಅದು ಆ ಟರ್ನ್ ಹೆಂಗೆ ತಗೊಂಡ್ರಿ ಅಂತ? ನಾನು ಮೊದಲಿಗೆ ನನ್ನ ಇನ್ಸ್ಪಿರೇಷನ್ ಅಂದರೆ ನನ್ನ ಒಂದು ಹಿಂದಿ ಟೀಚರು. ಓಕೆ. ಅವರು ನೀನಿಲ್ಲ ಹಿಂದಿ BEd ಮಾಡು, ನಿನ್ನಲ್ಲಿದೆ. ಯಾರದು ಟೀಚರ್? ಕಾವೇರಮ್ಮ ಅಂತ. ಎಲ್ಲಿದ್ರು ಅವರು ಈ ಒಂದು ಶೋ ನೋಡಿ ಆದರೂ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ನಂಬರ್ ನನಗೆ ಸಿಗ್ತಿಲ್ಲ. ನಾನು 5th ಸ್ಟ್ಯಾಂಡರ್ಡಿಂದನೇ ಆವಾಗ 10th, ಇವಾಗೆಲ್ಲ 10th ಸೆಕೆಂಡ್ PU ಆದಮೇಲೆ ನೀವು ಆ ಎಕ್ಸಾಮ್ಸ್ ಬರೀಬೇಕು. ಆದರೆ ಆವಾಗ 5th ಪ್ರಥಮ, ಮಧ್ಯಮ, ಪ್ರವೇಶ ಎಕ್ಸಾಮ್ಸ್ ಬರೆಸ್ತಿದ್ರು. ಸಪ್ರೇಟಾಗಿ ಕರ್ಕೊಂಡೋಗಿ ಕಾವೇರಮ್ಮ ಟೀಚರ್ ಅವರು ನನಗೆ ರತ್ನ ಮಾಡಿಸಿ ಡಿಪ್ಲೊಮಾ ಅನ್ನೋ ಪಟ್ಟ ಕೊಡಿಸಿದ್ರು. ಅವರಿಗೆ ನಿಜವಾಗ್ಲೂ ಅವ್ರು ಎಲ್ಲಿದ್ರು ನನ್ನ ಗುರುಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ. ಆನಂತರ ಸುಮಾರು ಜನ, ನಾನು ಆಫ್ಟರ್ ಒಂದು 16-18 ಇಯರ್ಸ್ ಮುಗಿತಿದ್ದಂಗೆ ನೀವು ಮಾಡೆಲ್ ಥರ ಇದ್ದೀರಾ, ಆ್ಯಕ್ಟರ್ ಥರ ಇದ್ದೀರಾ ಅಂತ ತುಂಬ ಜನ ಹೇಳೋದು.
ಸೊ ನನಗೂ ಯಾಕೋ ಈ ಫ್ಯಾಷನ್ ಫೀಲ್ಡ್ ಬಗ್ಗೆ ಭಾಳ ಆಸಕ್ತಿ. ವೈ ನಾಟ್ ಅಂತ ಒಂದ್ಸಲ 2 ಸಲ ಟ್ರೈ ಮಾಡೋಣ ಅಂತ ಹೋಗ್ತಿದ್ದಂಗೆನೆ ವಿನ್ ಆಗ್ತಿದ್ದೆ. ಓಹ್ ಗ್ರೇಟ್ ಗ್ರೇಟ್ ಗ್ರೇಟ್. ಸೊ ಹಾಗಾಗಿ ನಿಮಗೆ ಅದೊಂದು ಆರಂಭದಲ್ಲೇ ಒಂದು ಒಳ್ಳೆಯ ಬೂಸ್ಟ್ ಕೂಡ ಸಿಕ್ಕಿತ್ತು. ಹೌದು ಹೌದು ಸರ್. ಇದಕ್ಕೂ ಮೊದಲು ನಾನು ಬೇಸಿಕಲಿ ಬ್ಯೂಟಿ ಎಕ್ಸ್ಪರ್ಟ್. ನೀವು ಬರೀ ಫ್ಯಾಷನ್ ಬಗ್ಗೆ ಕೇಳಿದ್ರಿ, ನಾನು ನನ್ನ ಬ್ಯೂಟಿ ಇಂಡಸ್ಟ್ರಿನ ಖಂಡಿತ ಮರೆಯೋಲ್ಲ. ನಾನು ಟ್ರೈನಿಂಗ್ ಸೆಂಟರ್ ಅಂಡ್ ಸೆಲೂನು, ಇದು ಬ್ಯೂಟಿಯಲ್ಲಿ ನಾನು ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಸುಮಾರು 23 ವರ್ಷಗಳ ಹಿಂದೆ ನನ್ನ ಸೆಲೂನ್ ಓಪನ್ ಮಾಡಿ, ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿ, ಅಲ್ಲಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಒಂದೊಂದೇ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲೂ ಬ್ಯೂಟಿಲಿ ತುಂಬ ಅವಾರ್ಡ್ಸ್ ತಗೊಂಡಿದ್ದೀನಿ ನಾನು. ಸೆಲ್ಫ್ ಗ್ರೂಮಿಂಗ್, ಮೇಕಪ್, ಹೇರಲ್ಲಿ ತುಂಬ ಅವಾರ್ಡ್ಸ್ ತಗೊಂಡಿದ್ದೀನಿ. ಆನಂತರ ಸುಮಾರು ಸ್ಟೂಡೆಂಟ್ಸ್ 5000 to 6000 ಸ್ಟೂಡೆಂಟ್ಸ್ ನನ್ನ ಟ್ರೈನಿಂಗ್ ಸೆಂಟರಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಭಾರಿ ದೊಡ್ಡ ಅಚೀವ್ಮೆಂಟ್. ಅಂದರೆ ಅಷ್ಟು ಮಂದಿಗೆ ನೀವು ಒಂದು ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಿ ಅಲ್ವಾ, ಸ್ವತಂತ್ರವಾಗಿ. ಅವರು ಬಹುಶಃ ಇವತ್ತು ನನಗನ್ನಿಸುತ್ತೆ ಕರ್ನಾಟಕದ ಎಲ್ಲೇ ಯಾವುದೇ ಭಾಗಕ್ಕೆ ಹೋದರೂ ನಿಮ್ಮೊಬ್ಬರು ವಿದ್ಯಾರ್ಥಿ ಇರಬಹುದು. ಇದ್ದಾರೆ ಸರ್, ಖಂಡಿತ. ಈಗ ನಾನು ಮಂಗಳೂರಿಗೆ ಬಂದಿದ್ದೀನಿ, ಇಲ್ಲಿ ನನ್ನ ವಿದ್ಯಾರ್ಥಿಗಳು 3 ಜನ ಇದ್ದಾರೆ. ಉಡುಪಿಲಿ ಒಬ್ರಿದ್ದಾರೆ, ಮಂಗಳೂರಲ್ಲಿ ಒಬ್ರಿದ್ದಾರೆ, ಕುಂದಾಪುರದಲ್ಲಿ ಒಬ್ರಿದ್ದಾರೆ. ಸೊ ಸಂತೋಷ ಆಗುತ್ತೆ. ನನ್ನ ಸ್ಟೂಡೆಂಟ್ಸು ನನಗಿಂತ ಇನ್ನೂ ಬೆಳೀತಿದ್ದಾರೆ. ಅದು ಆ ವಿಷಯ ಅಂತೂ ನನಗೆ ಹೆಮ್ಮೆ ಥರ ಅಂತದ್ದೇ. ನನ್ನ ಸ್ಟೂಡೆಂಟ್ಸ್ಗಳದ್ದು ಎಷ್ಟೋ ಒಬ್ಬೊಬ್ಬರದು 2-3 ಬ್ರಾಂಚ್ಗಳಿದ್ದಾವೆ, ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಒಳ್ಳೆ ಅವರು ಅಚೀವ್ ಮಾಡ್ತಿದ್ದಾರೆ. ಒಂದು ಗುರುವಿಗೆ ತನ್ನ ಶಿಷ್ಯರು, ಗುರುನ ಮೀರಿಸಿದ ಶಿಷ್ಯರಾದ್ರೇನೆ ಗುರುಗೆ ಒಂದು ಸಾರ್ಥಕತೆ. ಖಂಡಿತ ನನ್ನ ಸ್ಟೂಡೆಂಟ್ಸು ಅದು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಒಳ್ಳೆಯ ಗುರುಗಳು ಕೂಡ ಹಾಗೆ, ನನ್ನ ಶಿಷ್ಯರು ನನ್ನನ್ನು ಮೀರಿಸಬೇಕಂತ ಬಯಸ್ತಾರೆ ಅಲ್ವಾ? ಖಂಡಿತ ಸರ್. ಒಂದು ನಮಗೆ ನಾನು ಕಲಿತು ಮತ್ತೆ ಅವರಿಗೆ ಒಂದು ವಿದ್ಯಾದಾನ ಮಾಡಿದಾಗ ಅವ್ರು ಅದನ್ನ ಮಾಡ್ತಿದ್ದಾರೆ, ನನ್ನನ್ನು ಮೀರಿಸ್ತಿದ್ದಾರೆ ಅಂತಂದ್ರೆ ಅವರ ಡೆಡಿಕೇಶನ್ ಅಂಡ್ ಅವ್ರ ಎಫರ್ಟ್ ತುಂಬಾನೇ ಇರುತ್ತೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಓಕೆ, ಆವಾಗ ನಾನು ಒಪ್ಕೊಳ್ತೀನಿ, ಓಕೆ ನಾನು ಒಂದು ಗುರು ಅಂತ. ನನ್ನ ವಿದ್ಯಾರ್ಥಿಗಳು ಯಾವಾಗ ಸಕ್ಸಸ್ ಆಗ್ತಾರೆ ಆವಾಗ ನಾವು ಪರವಾಗಿಲ್ಲ, ನಾನು ಒಂದು ಒಳ್ಳೆ ಗುರು ಅಂತ ಒಪ್ಕೊಳ್ಬೋದು. ಎಸ್, ಈಗ ವಿದ್ಯಾರ್ಥಿಗಳು ಸಕ್ಸಸ್ ಆಗಬೇಕಂತಿದ್ರೆ ಅವರು ಏನು ಮಾಡಬೇಕು, ಯಾವ ರೀತಿ ಇರಬೇಕು? ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ನೂರಾರು ಹೆಣ್ಮಕ್ಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅದು ಇನ್ಸ್ಪಿರೇಷನ್ ಆಗಬೇಕು. ಅವ್ರು ಸಕ್ಸಸ್ ಆಗಬೇಕಂತ ಇದ್ದರೆ ಏನು ಮಾಡಬೇಕು? ಈಗ ನೀವು ತುಂಬ ಸಕ್ಸಸ್ ಸ್ಟೋರಿಯನ್ನು ನೋಡಿರ್ತೀರಿ. ಹೌದು ಸರ್. ನಮ್ಮ ಬ್ಯೂಟಿ ಇಂಡಸ್ಟ್ರಿನೇ ಅಲ್ಲ, ಯಾವುದೇ ಒಂದು ಇಂಡಸ್ಟ್ರಿ ಆಗ್ಬೋದು, ಹೆಣ್ಮಕ್ಳು ಸಕ್ಸಸ್ ಆಗ್ಬೇಕಂತಂದ್ರೆ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನೇ ಕೆಲಸಕ್ಕೆ ಕೈ ಹಾಕಿ 100% ಡೆಡಿಕೇಶನ್ ಮಾಡಿ, ಟೈಮ್ ಕೊಟ್ಟು ಫುಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಎಸ್ ಒಂದು ಬದ್ಧತೆ ಮತ್ತೊಂದು ಡೆಡಿಕೇಶನ್, ಸಂಪೂರ್ಣವಾಗಿ ಗಮನವನ್ನು ಆ ವಿಚಾರಕ್ಕೇನೆ ಕೇಂದ್ರೀಕರಿಸಿ ಅದನ್ನು ಗುರುವಿನ ಗುಲಾಮನಾಗ ತನಕ ಸಿಗದೆಯ ಮುಕುತಿ. ಹೌದು, ಖಂಡಿತ ಮೇಡಮ್. ಈಗ ಸರ್, ಈ ಮಧ್ಯದಲ್ಲಿ ಸಾರಿ, ನಾನು ಇನ್ನೊಂದು ಹೇಳಬೇಕು. ನನ್ನ ಗುರುಗಳಾದ ಮಾಲಾ ಶೆಟ್ಟಿಯವ್ರನ್ನ ಖಂಡಿತ ನಾನು ಮರೆಯಲ್ಲ. ಅವರಿಂದ ಏನು ನಾನು ಒಂದು ಕಲಿತೆ ಪಾಠ, ಈ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ನಾನು ಮುಂದುವರಿಬೇಕಂದ್ರೂ ನನ್ನ ಗುರುಗಳೇ ಕಾರಣ. ಅವರಿಂದ ಒಂದು ಏನು ಡಿಸಿಪ್ಲಿನ್ ಅನ್ನೋ ಒಂದು ಡಿಸಿಪ್ಲಿನ್, ನೀವು ಅವಾಗ ಹೇಳುವಾಗ ಒಂದು ಡೆಡಿಕೇಶನ್, ಇನ್ನೊಂದು ಡಿಸಿಪ್ಲಿನ್ ಕೂಡ ಇಂಪಾರ್ಟೆಂಟ್ ಅಲ್ವಾ? ನಾನು ಅವರಿಂದ ಕಲ್ತು ಬಂದೆ, ಅದನ್ನೇ ಇದುವರೆಗೂ ಕ್ಯಾರಿ ಮಾಡ್ತಾ ಬಂದಿದ್ದೀನಿ. ನನ್ನ ಒಂದು ಸಕ್ಸಸ್ಗೆ ಅದು ಒಂದು ಸೀಕ್ರೆಟ್. ಡೆಡಿಕೇಶನ್ ಅಂಡ್ ಡಿಸಿಪ್ಲಿನ್. ಎಲ್ಲಿದ್ರು ನನ್ನ ಗುರುಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ. ಗ್ರೇಟ್. ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ವೃತ್ತಿ ಕ್ಷೇತ್ರಗಳು ಕೂಡ ಅದರದೇ ಆದ ಒಂದು ಡಿಸಿಪ್ಲಿನ್ ಅನ್ನು ಬಯಸುತ್ತೆ ಅಲ್ವಾ? ಎಸ್, ಈಗ ನೀವು ನಿಮ್ಮ ಈ ತರಬೇತಿ ನೀವು ಆವಾಗ ಹೇಳಿದಿರಿ BU ಬೆಲ್ಲೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ, ನೀವು ದೆಹಲಿಯಲ್ಲಿ ಡಿಪ್ಲೊಮಾ ಮಾಡಿಕೊಂಡು ಬರ್ತೀರಿ. ನೀವು ಆರಂಭಿಸುವ ಸಂದರ್ಭದಲ್ಲಿ ನಿಮಗೆ ಇದ್ದಂಥ ಸವಾಲುಗಳು, ಬೆಂಗಳೂರಿನಂಥ ಮಹಾನಗರದಲ್ಲಿ ನೀವು ಐ ಡೋಂಟ್ ಥಿಂಕ್ ಸೊ ಅಷ್ಟು ಸುಲಭ ಇತ್ತು ಸನ್ನಿವೇಶಗಳು ಆವತ್ತಿನ ಟೈಮ್. ಇದಕ್ಕೆ ಖಂಡಿತ ನಾನು ಆವಾಗಲೇ ಹೇಳಿದಾಗೆ ನನ್ನ ಗುರುಗಳು ಮಾಲಾ ಶೆಟ್ಟಿಯವರೇ ಕಾರಣ. ಅವರು ಜೊತೆಲಿ ಅವರು ಟ್ರೈನಿಂಗ್ ಸೆಂಟರ್ ಆ್ಯಂಡ್ ಅವರ ಸೆಲೂನುಗಳಲ್ಲಿ ಜೊತೆಲಿ ಇಟ್ಕೊಂಡು ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟರು. ಅದರಿಂದನೇ ಸಾಧ್ಯವಾಯಿತು. ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅವರೇ ಒಂದು ಕಾರಣ. ಆನಂತರ ನಮ್ಮ ಎಫರ್ಟ್, ನಾನು ಏನಿದೆ ಡೆಡಿಕೇಶನ್ ಏನಿರಬೇಕು ಅಂತ ಹೇಳಿದೆ ಹೆಣ್ಮಕ್ಳಿಗೆ,
ಅದು ಏನೇ ಆಗಿರಲಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಬ್ಯೂಟಿ ಎಕ್ಸ್ಪರ್ಟ್ ಆಗಿ ನಾನು ಒಂದು ಬ್ರೈಡಲ್ ಮೇಕಪ್ ಒಂದು ಡೇಟ್ಗೆ ಬುಕ್ ಆಗಿದೆ ಅಂತಂದರೆ ಆ ಟೈಮಲ್ಲಿ ನಿನ್ನ ಮನೇಲಿ ಯಾರಿಗೂ ಹುಷಾರಿಲ್ಲ, ಮದುವೆ ಇದೆ ಅಥವಾ ನಿಮಗೆ ಹುಷಾರಿಲ್ಲ, ಅದು ರೀಸನ್ ಇರಬಾರ್ದು. ನಾನು ಒಂದು ಕಮಿಟ್ ಆಗಿದ್ದೀನಿ ಒಂದು ವರ್ಕ್ಗೆ, ಅದು ಖಂಡಿತ ಆ ವರ್ಕಲ್ಲಿ ನಾನು ತೊಡಗಿಸ್ಕೊಳ್ಬೇಕು, ಅದು ಮಾಡಿಕೊಡ್ಲೇಬೇಕು. ಆವಾಗ ನಿಮಗೆ ಒನ್ ಬೈ ಏನು ಆರ್ಡರ್ಸ್ ಆಗ್ಬೋದು, ನಿಮ್ಮ ವರ್ಕ್ ಆಗ್ಬೋದು, ಸಿಗ್ತಾ ಇರುತ್ತೆ, ಹೀಗೆ ಬೆಳೀತಾ ಹೋಗ್ಬೋದು. ದಿಸ್ ಈಸ್ ದ ಒನ್ ಮೇನ್ ಥಿಂಗ್. ಖಂಡಿತ ಒಂದು ಟೈಮ್ ಮತ್ತು ಆ ಒಂದು ಪ್ಲೇಸ್ಗೆ ಹೋಗಿ ರೀಚ್ ಆಗುವಂಥ ವಿಚಾರಗಳು. ನೀವು ಈವೆಂಟ್ಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅದು ಮಿಸಸ್ ಕರ್ನಾಟಕ ಇರ್ಬೋದು, ಮಿಸಸ್ ಇಂಡಿಯಾ ಇರ್ಬೋದು, ಅದು ಇಲ್ಲಿಂದ ಆರಂಭವಾಯಿತು? ಅದಕ್ಕೆ ಹೆಂಗೆ ಪ್ರೇರಣೆ ಬಂತು ಅಥವಾ ಅದಕ್ಕೆ ಯಾವ ಕಡೆಯಿಂದ ಪ್ರೋತ್ಸಾಹ ಬಂತು ಅಂತ? ಅದು ಹೇಗೆ ಅಂತಂದರೆ, ನಾನು ಬ್ಯೂಟಿ ಅಸೋಸಿಯೇಷನ್ಗಳಲ್ಲಿ ಆಫ್ಕೋರ್ಸು ಸುಮಾರು ಅಸೋಸಿಯೇಷನ್ಗಳು ಅಲ್ಲಿ ನನ್ನ ಆ್ಯಕ್ಟಿವಿಟಿ ನೋಡಿ, ನನ್ನ ಟ್ಯಾಲೆಂಟ್ ನೋಡಿ, ನೀವೊಂದು ಪೋಸ್ಟ್ ತೊಗೊಳ್ಳಿ, ಒಂದು ವರ್ಕ್ ಮಾಡಿ, ತುಂಬ ಕಡೆ ಕರಿತಿದ್ರು. ಸೊ ನನ್ನದೇ ಕೆಲಸಗಳಲ್ಲಿ ನಾನು ತುಂಬ ಬ್ಯುಸಿ ಇದ್ದರಿಂದ ನಾನು ಅಷ್ಟು ಇಂಟ್ರೆಸ್ಟ್ ನೋಡಿಸ್ತಿರ್ಲಿಲ್ಲ. ನಮ್ಮ ಒಂದು ಅಸೋಸಿಯೇಷನಲ್ಲಿ ಒಂದು ಬ್ಯೂಟಿ ಪೇಜೆಂಟ್ ಮಾಡಿ ನನ್ನನ್ನು ಇನ್ವೈಟ್ ಮಾಡ್ತಾರೆ, ಆ್ಯಸ್ ಎ ಪಾರ್ಟಿಸಿಪೇಟ್ ಮಾಡಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಲ್ಲಿ ಒಂದು ಟೈಟಲ್ ಸಿಕ್ತು. ಸರ್ ಅದು ಡಿಸ್ಟಿಕ್ ಲೆವೆಲ್ ಇತ್ತು ಸರ್. ಭಾಳ ಖುಷಿ ಆಯಿತು. ಅಲ್ಲಿಂದ ತುಂಬ ಅಪ್ರಿಷಿಯೇಷನ್ ಅದು ಸಿಕ್ತಿತ್ತು. ಸೊ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ವೈ ನಾಟ್ ನೀನು ಮುಂದುವರಿಬಾರ್ದ, ಹಾಗೆ 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 ಒಂದೊಂದೇ ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋದರೆ ವಿನ್ ಆಗ್ತಾ ಬಂದಾಗ ನನಗೆ ವೈ ನಾಟ್ ಅಂತ, ಬರೀ ನಮ್ಮ ನ್ಯಾಷನಲ್ ಲೆವೆಲ್ಗೆ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೂ ಹೋಗಬೇಕು. ಅಲ್ಲಿ ಬರ್ತೇನೆ, ಆ ವಿಚಾರಕ್ಕೆ ಬರ್ತೇನೆ ನಾನು. ಎಸ್, ವೆರಿ ಇಂಟ್ರೆಸ್ಟಿಂಗ್ ಇದೆ ಜರ್ನಿ. ಮೊದಲೊಂದು ಸಣ್ಣ ಜಿಲ್ಲಾ ಮಟ್ಟದ ಒಂದು ಏನು ಅವರು ಈವೆಂಟಲ್ಲಿ ಸುಧಾ ಅವರು ಗೆಲ್ತಾರೆ. ಅದು ಅವರಿಗೆ ಮುಂದಿನ ಅವರ ಜರ್ನಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಮೇಡಮ್, ನಾವು ಈ ಒಂದು ಮಾತುಕತೆಯಲ್ಲಿ ಸಣ್ಣೊಂದು ಬ್ರೇಕ್ ತಗೊಳ್ಳುವ. ಎಸ್ ವೀಕ್ಷಕರು, ಸಣ್ಣೊಂದು ಬ್ರೇಕ್ ತೆಗೆದು ಬ್ರೇಕ್ ನಂತರ ಸುಧಾ ಅವರ ಜೊತೆಗಿನ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಎಸ್, ಕಲಾಸಂಚಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಇವತ್ತು ಬ್ಯೂಟಿ ಪೇಜೆಂಟ್ ಬಗ್ಗೆ ಮತ್ತು ನೂರಾರು ವಿದ್ಯಾರ್ಥಿಗಳಿಗೆ ಬ್ಯೂಟಿ ವಿಚಾರವಾಗಿ ತರಬೇತಿ ಕೊಟ್ಟಂಥ ಸುಧಾ ಬೆಂಗಳೂರು ಅವರು ಇವತ್ತಿನ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಜರ್ನಿಯನ್ನು ಹೇಳ್ತಾ ಹೋದ ಸಂದರ್ಭದಲ್ಲಿ ಮೊದಲಿಗೆ ಒಂದು ಜಿಲ್ಲಾ ಮಟ್ಟದ ಈವೆಂಟಲ್ಲಿ ಅವರು ಗೆದ್ದಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. ಮೇಡಮ್, ನೀವು ಜಿಲ್ಲಾ ಮಟ್ಟದ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಅಲ್ಲಿ ನೀವು ಗೆಲ್ತೀರಿ, ಮತ್ತು ನಿಮ್ಮ ಜರ್ನಿ ಅದು ಭಾರಿ ದೊಡ್ಡ ಯಶೋಗಾಥೆ ಅದು. ಮಿಸಸ್ ಕರ್ನಾಟಕ, ಆಮೇಲೆ ಮಿಸಸ್ ಸೌತ್ ಇಂಡಿಯಾ, ಇದರಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ, ವಿನ್ ಆಗ್ತೀರಿ. ಇದರ ಅನುಭವಗಳನ್ನು ನೀವು ಹೇಳೋದಿದ್ದರೆ, ಆ ಒಂದು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾವ ರೀತಿಯ ಪ್ರಿಪರೇಷನ್ಗಳು ಬೇಕು? ಮೊದಲಾಗಿ ನೂರಾರು ಜನಕ್ಕೆ ಮನಸ್ಸಿರುತ್ತೆ, ಆಸೆ ಇರುತ್ತೆ, ನಾನು ಕೂಡ ಒಂದು ಇಂಥ ಏನು ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಕಿರೀಟ ಧಾರಣೆ ಮಾಡಿಕೊಳ್ಬೇಕು ಅಂತ. ಆದರೆ ಯಾವ ರೀತಿಯ ಸಿದ್ಧತೆಗಳು ಬೇಕು? ಮೊದಲಿಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಓಕೆ. ಮೊದಲು ನಮ್ಮ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಂದು ಮಾತೆ ಹೇಳಬೇಕಂದ್ರೆ ನಮ್ಮ ಅಜ್ಜಿ ಒಂದು ಒಳ್ಳೆ ಮಾತು ಹೇಳೋದು, ನೀವು 100% ಕಾನ್ಸಂಟ್ರೇಟ್ ಮಾಡಿ ಹುಡುಕ್ತಾ ಹೋದ್ರೆ ದೇವರು ಸಹ ಪ್ರತ್ಯಕ್ಷ ಆಗ್ತಾರೆ ಅಂತ. ಹಾಗಾಗಿ ನೀವೇನಾದ್ರೂ ಒಂದು ವರ್ಕ್ ಮಾಡ್ಬೇಕಂದ್ರೆ ನಾನು ಆಲ್ವೇಸ್ ಹೇಳ್ತೀನಿ, ಡೆಡಿಕೇಶನ್ ಅಂಡ್ ಡಿಸಿಪ್ಲಿನ್. ಒಂದು, ನೀವು ಕಾನ್ಫಿಡೆನ್ಸ್ ಇಟ್ಕೊಂಡು ಅದ್ರ ಬಗ್ಗೆ ಡೀಪ್ ಆಗಿ ಡೆಪ್ತ್ ಆಗಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ವಿಚಾರ ಮಾಡಿ ಎಲ್ಲ ತಿಳ್ಕೊಂಡು ಸಿದ್ಧತೆ ಮಾಡಿಕೊಂಡು ನೀವು ಮುಂದುವರಿತೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಗೋಲ್ ರೀಚ್ ಆಗ್ತೀರಾ. ನಿಮ್ಮ ಸಕ್ಸಸ್ ಸ್ಟೋರಿ, ಸಕ್ಸಸ್ನ ಸೀಕ್ರೆಟ್ ಕೂಡ. ಈ ಈವೆಂಟ್ಗೆ ನಾನು ಕೇಳಿದಾಗ, ಮತ್ತೆ ಈಗ ಮಿಸಸ್ ಕರ್ನಾಟಕ ಬರುತ್ತೆ ಅಥವಾ ಮಿಸಸ್ ಸೌತ್ ಇಂಡಿಯಾ ಇರ್ಬೋದು ಅಥವಾ ನ್ಯಾಷನಲ್ ಈವೆಂಟ್ ಇರ್ಬೋದು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವವರು ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು? ಅವರಿಗೆ ಯಾವ ರೀತಿಯ ಟ್ರೈನಿಂಗ್ಗಳು ಬೇಕು ಅಥವಾ ಅವರು ಯಾರಿಂದ ಟ್ರೈನಿಂಗ್ಗಳನ್ನು ಪಡ್ಕೊಳ್ಬೇಕು? ಈಗ ನಮ್ಮ ಬ್ಯೂಟಿ ಪೇಜೆಂಟ್ ಫಿದಾ ಬ್ಯೂಟಿ ಪೇಜೆಂಟ್ ಏನು ಸ್ಟಾರ್ಟ್ ಮಾಡಿದ್ದೀವಿ, ಸುಮಾರು ಜನ ಮಾಡೆಲ್ಸ್ ಕೇಳ್ತಾರೆ. ಮಿಸ್ಟರ್ ಆಗ್ಬೋದು, ಮಿಸಸ್ ಆಗ್ಬೋದು, ಮಿಸ್ ಆಗ್ಬೋದು, ಫ್ರೆಶರ್ಸ್ ಇರ್ತಾರೆ. ನಮ್ಗೆ ಏನು ಗೊತ್ತಿಲ್ಲ ಮೇಡಮ್, ನೋಡ್ಲಿಕ್ಕಷ್ಟೇ ಚೆನ್ನಾಗಿದ್ದೀವಿ, ನಾ ಚಿಂತೆ ಬೇಡ, ನಿನಗೆ ಕಾನ್ಫಿಡೆನ್ಸ್ ಇದೆಯಾ? ಫಸ್ಟ್ ಕಾನ್ಫಿಡೆನ್ಸ್ ಬೇಕು. ಕಾನ್ಫಿಡೆನ್ಸ್ ಇದೆ ಅಂತಂದರೆ ಬ್ಯೂಟಿ ಪೇಜೆಂಟಿಗೆ ಬೇಕಾಗಿರೋದು ನಿಮ್ಮ ಒಂದು ಆ್ಯಟಿಟ್ಯೂಡ್ ಆ್ಯಂಡ್ ಹೌ ಟು ವಾಕ್, ಹೌ ಟು ಟಾಕ್, ಹೌ ಟು ಪೋಸ್. ಇದನ್ನೆಲ್ಲ ನಾನು ಕಲಿಸ್ತೀನಿ. ಇದನ್ನು ಕಲೀಲಿಕ್ಕೆ ಎಷ್ಟು ಟೈಮ್ ಬೇಕು?
ಈಗ ನೀವು ಇವೆಂಟ್ ಅನೌನ್ಸ್ ಮಾಡ್ತೀರಿ, ಸೊ ವಿದಿನ್ 1 ಮಂತ್, ವಿದಿನ್ 2 ಮಂತ್ಸ್ ಅಥವಾ ವಿದಿನ್ 3 ಮಂತ್ಸ್ ಕಲೀಲಿಕ್ಕಾಗತ್ತಾ? ಖಂಡಿತ ಕಲೀಲಿಕ್ಕಾಗುತ್ತೆ. ಈಗ ಲಾಸ್ಟ್ ಇವೆಂಟ್ ಕರ್ನಾಟಕ ಐಕಾನ್ 2021 ದಟ್ ವಾಸ್ ಸೂಪರ್ ಸಕ್ಸಸ್. ಸುಮಾರು 80 ಪಾರ್ಟಿಸಿಪೇಟ್ಸ್ ಇದ್ರು. ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೆಲ್ಸ್ ಒಬ್ರು ಇರಲಿಲ್ಲ, ಎಲ್ಲ ಫ್ರೆಷರ್ಸ್ನೇ ಕರ್ಕೊಂಡೆ, ಚಾಲೆಂಜಾಗಿ ತಗೊಂಡೆ. ನೀವು ಬೇಕಿದ್ರೆ ನೀವು ಯೂಟ್ಯೂಬಲ್ಲಿ SV ಫಿದಾ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ, ಲಾಸ್ಟ್ ಈವೆಂಟ್ಸ್ ಎಲ್ಲ ನೋಡಬಹುದು. ಅದರಲ್ಲಿ ಡೇ 1 ಅವರನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ. ಹೌ ಟು ವಾಕ್, ಹೌ ಟು ಪೋಸ್, ಹೌ ಟು ಟಾಕ್, ಅವ್ರ ಬಗ್ಗೆ ಅವರು ಇಂಟ್ರಡಕ್ಷನ್ ಹೇಗೆ ಕೊಡಬೇಕು, ಹೇಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕು, ತಪ್ಪು ಮಾಡಿದ್ರು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಇದು ಹೇಳ್ಬಾರ್ದು ನಾನು, ಬಟ್ ಹೊಸಬರಿಗೆ ಒಂದು ಕಾನ್ಫಿಡೆನ್ಸ್ ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಸಡನ್ ಆಗಿ ಕುಸಿದು ಹೋಗ್ತಾರೆ. ಹೌದು, ಸಡನ್ ಆಗಿ ಅವರಿಗೆ ಒಂಥರ ಡಿಪ್ರೆಸ್ ಆದಾಗ ಆಗುತ್ತೆ, ಎಲ್ಲೋ ನಾವು ಸೋತೇವೋ ಅಂತ ಅನಿಸ್ತದೆ. ಖಂಡಿತ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕು. ದಟ್ ಈಸ್ ಮೇನ್ ಥಿಂಗ್ಸ್. ಎಷ್ಟೋ ಸಲ ನೋಡಿ ದೊಡ್ಡ ದೊಡ್ಡ ಮಾಡೆಲ್ಸ್ ವಾಕ್ ಮಾಡುವಾಗ ಅವರು ಎಡು ಬಿಡ್ತಾರೆ, ಬಿದ್ದು ಬಿಡ್ತಾರೆ, ಬಟ್ ಟಕ್ಕಂತ ಎದ್ದು ಏನು ಗೊತ್ತಿಲ್ಲ, ಆಗ್ಲೇ ಇಲ್ಲ ಅಂತ ಹೋಗ್ತಿರ್ತಾರೆ. ಇದು ಮ್ಯಾನೇಜ್ ಮಾಡೋ ಒಂದು ಟೆಕ್ನಿಕ್ಸ್ ಕಲ್ತ್ಕೊಳ್ಬೇಕಾಗತ್ತೆ. ಮಾತಾಡುವಾಗ ಎಡುವುದ್ರೂ, ವಾಕ್ ಮಾಡುವಾಗ ಎಡುವುದ್ರೂ ಅದನ್ನು ಮ್ಯಾನೇಜ್ ಮಾಡೋ ಟೆಕ್ನಿಕ್ಸ್ ತಿಳ್ಕೊಂಡಿರ್ಬೇಕಾಗತ್ತೆ. ಡೋಂಟ್ ವರಿ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಹಾಗಂತೇಳಿ ಮೇಡಮ್ ಹೇಳ್ಕೊಡ್ತಾರೆ ತಪ್ಪು ಮಾಡ್ಬೋದು ಅಂತಲ್ಲ, ಖಂಡಿತ ಸರಿಯಾಗಿ ಕಲ್ತು ಮಾಡಬೇಕು. ಬೈ ಮಿಸ್ ಆದಾಗ, ಆಕ್ಸಿಡೆಂಟ್ ಅಂತೀವಲ್ಲ, ಆ ರೀತಿ ಆದಾಗ ಅಷ್ಟೇ ಅದನ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಅಂದ್ರೆ ಈಗ ನಾನು ಮತ್ತೆ ಅದನ್ನೇ ಪುನಃ ರಿಪೀಟ್ ಆಗಿ ಕೇಳುವಂಥದ್ದು, 1-2 ತಿಂಗಳ ಅವಧಿ ಸಿಕ್ಕಿದ್ರೆ ಇಂಥ ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋವರಿಗೆ ಅದು ಸಾಕಾದು, ಆ ಟೈಮ್ ಸಾಕ ಅವ್ರಿಗೆ ಟ್ರೈನಿಂಗ್ ತಗೊಳ್ಳೋಕ್ಕೆ? ಬೇಕಾದಷ್ಟಾಯ್ತು. ಸುಮಾರು ಜನ ಇವಾಗ ನಾವು ಬಿಡಿ ಲಾಸ್ಟ್ ಈವೆಂಟ್ ಅಲ್ಲಿ ಒಂದು 3 ಮಂತ್ಸ್ ಟ್ರೈನಿಂಗ್ ಕೊಟ್ವಿ, ಎವ್ರಿ ವೀಕ್ ಟ್ರೈನಿಂಗ್ ಕೊಟ್ವಿ. ಸೊ ವೀಕ್ಲಿ ಒನ್ಸ್ ಒಂದು ಪ್ಲೇಸ್ಗೆಲ್ಲ ಗ್ಯಾದರ್ ಮಾಡಿ ಎವ್ರಿ ಡಿಸ್ಟ್ರಿಕ್ಸ್ ಇಂದ ಕರ್ನಾಟಕದಲ್ಲಿ ಕರೆದು ಅವರಿಗೆ ಒಂದು ಟ್ರೈನಿಂಗ್ ಎಲ್ಲ ಮಾಡಿ ನಾವು ಈವೆಂಟ್ ಮಾಡಿದ್ವಿ. ಸುಮಾರು ಜನ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ನೆಕ್ಸ್ಟ್ ಶೋ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ 5 ಸ್ಟೇಟ್ಸ್ ಇಂದ ಮಾಡೆಲ್ಸ್ ಬರ್ತಾ ಇದ್ದಾರೆ. ಸೊ ಎವ್ರಿ ವೀಕ್ ಬರ್ಲಿಕ್ಕಾಗಲ್ಲ, ಎವ್ರಿ ಮಂತ್ ಬರ್ಲಿಕ್ಕಾಗಲ್ಲ. ಅಂಥವ್ರಿಗೆ ನಾವೇನ್ ಮಾಡ್ತೀವಿ, ಕೆಲವರಿಗೆ ತುಂಬ ಕಷ್ಟ ಅಂದರೆ ನಾನು ಹೇಳ್ಕೊಡ್ತೀನಿ ಅವ್ರ ಮನೇಲಿ ಹೇಗೆ ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಸ್ ಇದೆ, ಅದನ್ನು ಹೇಗೆ ನೋಡಿ ಕಲ್ತ್ಕೊಳ್ಬೇಕು, ಇಲ್ಲ ಆನ್ಲೈನ್ ಥ್ರೂನು ನಾನು ಕ್ಲಾಸಸ್ ತೊಗೊಳ್ತೀನಿ. ಮತ್ತು ಈವೆಂಟ್ 3 ಡೇಸ್ ಮೊದಲು ಅವರನ್ನು ಕರೆದು ನಾನು ಚೆನ್ನಾಗಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತೀನಿ. ನೀವು ಹೇಳ್ದಾಗೆ 2 ಮಂತ್ಸ್ ಅಲ್ಲ, 1 ಮಂತ್ ಟೈಮ್ ಆದ್ರೂ ಸಾಕು. ಓಹೋ ಭಾರಿ ಒಳ್ಳೆ ವಿಚಾರನೇ ಅದು. ಯಾಕಂದರೆ ನಿಮ್ಮ ಮಾತನ್ನು ಕೇಳಿ ಬೇರೆ ಬೇರೆ ಫೀಲ್ಡಲ್ಲಿ ಇದ್ದವರು, ಹೆಣ್ಮಕ್ಳು ಅಥವಾ ಮಹಿಳೆಯರು, ನಾವು ಕೂಡ ಈ ಒಂದು ಪೇಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡುವ ಅಂತ ಒಂದು ಉತ್ಸಾಹ ಬಂದಾಗ ಅಯ್ಯೋ ವಿದಿನ್ 1 ಮಂತಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಬೇಸರ ಇಲ್ಲ ಆಗಿದ್ರೆ ಖಂಡಿತ ನೀವು ಟ್ರೈನ್ ಅಪ್ ಮಾಡ್ತೀರಿ. ಶೋರ್. ಈಗ ನಾನು ಇನ್ನೊಂದು ವಿಚಾರಕ್ಕೆ ಬರುವಂಥದ್ದು, ನೀವೀಗ ಮಿಸಸ್ ಯೂನಿವರ್ಸ್ ಲಿಮಿಟೆಡ್ ಇದರದ ನ್ಯಾಷನಲ್ ಡೈರೆಕ್ಟರ್ ಆಗಿದ್ದೀರಿ, ಆ ರೀತಿಯ ಇಂಟರ್ನ್ಯಾಷನಲ್ ಪೇಜೆಂಟ್ಗಳ ಡೈರೆಕ್ಟರ್ ಆಗಿ ಎಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಏನು ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನು, ಅಥವಾ ಏನು ಅಪೋಸಿಷನ್ ಮೂಲಕ ನೀವು ಏನು ಮಾಡ್ತಾ ಇದ್ದೀರಿ, ಏನು ಮಾಡ್ತೀರಿ? ನಾನು ಮೊದಲಿಗೆ ಬ್ಯೂಟಿ ಫೀಲ್ಡಿಂದ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಡೆಡಿಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಬ್ಯೂಟಿ ಫೀಲ್ಡಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಹೇಗೆ ನಿಭಾಯಿಸ್ತಿದ್ದೀರಾ ಅಂತ ನೀವು ಕೇಳಿದಕ್ಕೋಸ್ಕರ, ನಾನು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ ಅಂತ ಇದೆ, ಐಬಾ, ಆ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ 3 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಓಹೋ, ಯಾವ ಟೈಮಲ್ಲಿ ಇದು ಈಗ ಆಯ್ತು 3-4 ಇಯರ್ಸ್ ಆಯ್ತು. ಈಗ ಮತ್ತೆ ಕೂಡ ಅದರಲ್ಲಿ ಮುಂದುವರೆದಿದ್ದೀರಾ ನೀವು? ಈಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ, ಬಿಕಾಸ್ ನನ್ನ ಒಂದು ಈವೆಂಟ್ಗಳು ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಬರ್ತಿರೋದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ಅಲ್ಲಿಂದ ಹೇಗೆ ಮ್ಯಾನೇಜ್ ಮಾಡಬೇಕು, ಈ ದೊಡ್ಡ ಒಂದು ಅಸೋಸಿಯೇಷನ್ ಇಂದ ಸ್ವಲ್ಪ ನನಗೆ ಐಡಿಯಾ ಬಂತು. ಸೊ ಈ ಬಗ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಅಸೋಸಿಯೇಷನ್ಗಳಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ರು. ನನ್ನದೇ ಕಂಪನಿ ಸುಧಾ ವೆಂಚರ್ಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರಿಂದ ನಾನು ತುಂಬಾ ಬಿಸಿ ಇದ್ದೀನಿ. SV ಫಿದಾ ಬ್ಯೂಟಿ ಪೇಜೆಂಟ್, ಸುಧಾ ವೆಂಚರ್ಸ್ ಅಲ್ಲಿ ಮೂವಿ ಪ್ರೊಡಕ್ಷನ್ಸ್ ಆ್ಯಂಡ್ ಬ್ಯೂಟಿ ಕ್ಲಾಸಸ್ ಆ್ಯಂಡ್ ಬ್ಯೂಟಿ ಪೇಜೆಂಟ್ ಸುಮಾರು ಯೋಜನೆಗಳಿದ್ದಾವೆ. ಹೊರಟಿದ್ದೀವಿ. ನೀವು sudaventure.com ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ, ನೀವು ತಿಳ್ಕೊಳ್ಬೋದು ನಮ್ದು ಎಷ್ಟು ಯೋಜನೆಗಳಿದೆ ಅಂತ ಹೇಳಿ. ಹಾಗಾಗಿ ಬ್ಯೂಟಿಯಿಂದ ನಾವು ಈಗ ಫ್ಯಾಷನ್ಗೆ ಬರ್ತೀವಿ. ಸರ್ ಕೇಳಿದ್ರು ಇಷ್ಟೆಲ್ಲ ಹೇಗೆ ನಿಭಾಯಿಸ್ತಿದ್ದೀರಾ, ಅದು ಹೇಗೆ ಅಂತ.
ಸೊ ಹೀಗೇನೆ ಇಂಟರ್ನ್ಯಾಷನಲ್ ಪೇಜೆಂಟ್ಗಳಲ್ಲಿ ನನ್ನನ್ನು ಇನ್ವೈಟ್ ಮಾಡಿರೋದು ಆ್ಯಸ್ ಎ ನ್ಯಾಷನಲ್ ಡೈರೆಕ್ಟರ್ ಥರ ನನ್ನ ಮಾಡ್ತಿರೋ ಒಂದು ವರ್ಕ್ ಡೆಡಿಕೇಶನ್. ಅಫ್ಕೋರ್ಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಫಾಸ್ಟಾಗಿ ಯಾವುದೇ ಒಂದು ವಿಚಾರ ಆಗ್ಬೋದು ಜನಗಳಿಗೆ ರೀಚ್ ಆಗುತ್ತೆ ಅಂತಂದರೆ ಇದೊಂದು ನಿಜವಾಗ್ಲೂ ನಮಗೊಂದು ಗಿಫ್ಟೇ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾಗಳು ಮಾಧ್ಯಮ ಅನ್ನೋದು ಅವರವರ ಅಂಗೈಯಲ್ಲಿದೆ. ಎಸ್, ನಮ್ಮ ಒಂದು ವರ್ಕ್ ಏನು ಆಲ್ ಓವರ್ ವರ್ಲ್ಡೇ ನೋಡುತ್ತೆ. ಹಾಗಾಗಿ ನಮ್ಮ ಒಂದು ನೀವು ಆಸ್ ಎ ಡೈರೆಕ್ಟರ್ ಆಗಿ ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನು ಅಂತ ನಾನು ಕೇಳುವಂಥದ್ದು. ಶೋರ್ ಹೇಳ್ತೀನಿ. ಈ ಪೇಜೆಂಟ್ಗಳ ಮುಖಾಂತರ ನನ್ನನ್ನು ಗುರುತಿಸಿ ಆಸ್ ಎ ಡೈರೆಕ್ಟರ್ ಮಾಡಿದ್ರು. ಡೈರೆಕ್ಟರ್ದು ಏನಪ್ಪ ಅಲ್ಲಿ ವರ್ಕ್ ಅಂತಂದರೆ, ಈಗ ನೀವು ಇಂಟರ್ನ್ಯಾಷನಲ್ ಪೇಜೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನೀವು ಫಸ್ಟು ಸ್ಟೇಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಂತರ ಸೌತಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಆನಂತರ ನ್ಯಾಷನಲ್ ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನ್ಯಾಷನಲ್ ಈವೆಂಟ್ ನಂತರ ನೀವು ಇಂಟರ್ನ್ಯಾಷನಲ್ ಈವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಬಟ್ ನನಗೆ ಒಂದು ಅಥಾರಿಟಿ ಕೊಟ್ಟಿದೆ ಇಂಟರ್ನ್ಯಾಷನಲ್ ಪೇಜೆಂಟ್ಗಳು. ನಾನು ಇಲ್ಲಿ ಮಾಡೆಲ್ನ ಸೆಲೆಕ್ಟ್ ಮಾಡಿದ್ರೆ ಶಿ ಈಸ್ ಕೆಪಬಲ್ ಅಂದರೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಡೈರೆಕ್ಟ್ ಇನ್ ಇಂಟರ್ನ್ಯಾಷನಲ್ ಪೇಜೆಂಟ್. ಅಂದರೆ ನಿಮ್ಮ ಸೆಲೆಕ್ಷನ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಏನು ಹಾಗೆ ನನಗೆ ಓಕೆ ಆ ಥರ ಅಥಾರಿಟಿ ಕೊಟ್ಟಿದ್ದಾರೆ, ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಇಂಡಿಯಾಯಿಂದ. ನಾನು ಹೆಮ್ಮೆ ಪಡೋ ಅಂಥ ವಿಷಯನೇ ಅದು. ಖಂಡಿತ ನಿಜಕ್ಕೂ ಇಡೀ ಕರ್ನಾಟಕದವರು ಭಾರಿ ಖುಷಿ ಪಡುವ ಸಂಭ್ರಮ ಪಡುವಂಥ ವಿಚಾರ ಕೊಡೋದು. ಇದು 93 ಕಂಟ್ರೀಸಲ್ಲಿ ನಾವು ಒಂದು 5-6 ಕಂಟ್ರೀಸ್ ನ್ಯಾಷನಲ್ ಡೈರೆಕ್ಟರ್ಸ್ ಮಾತ್ರ ಆಗಿದ್ದೀವಿ. ಅಷ್ಟು ಕಂಟ್ರಿಯಲ್ಲಿ ನಾವು ಓನ್ಲಿ 5 ಮೆಂಬರ್ಸ್ ಇದ್ದೀವಿ ನ್ಯಾಷನಲ್ ಡೈರೆಕ್ಟರ್ಸ್. ಅದು ನಿಜಕ್ಕೂ ಮತ್ತು ಕೂಡ ಏನು ಯಾಕಂದರೆ ನಿಮ್ಮ ಸಾಧನೆ ಮತ್ತು ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಅದು ಅಂದರೆ ಅಷ್ಟು ರಾಷ್ಟ್ರಗಳ ನಡುವೆ ಕೆಲವು ಸೀಮಿತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂತ ಒಂದು ಸ್ಥಾನಮಾನ ಕೊಡ್ತಾರೆ. ಅದರಲ್ಲಿ ಕೂಡ ನಿಮಗೆ ಕೂಡ ಸುಧಾ ಅವರಿಗೆ ಕೂಡ ಅಂತ ಒಂದು ಏನು ಇಂಟರ್ನ್ಯಾಷನಲ್ ಡೈರೆಕ್ಟರ್ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕನ್ನಡಿಗರು ಖುಷಿ ಮತ್ತು ಸಂಭ್ರಮ ಪಡುವಂಥ ವಿಚಾರ. ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಸಾಧನೆ ಮಾಡಬೇಕು ಅಂತ ಬಯಸುವವರು ಖಂಡಿತ ಸುಧಾ ಮೇಡಮ್ ಅವರ ಕಡೆಯಿಂದ ತರಬೇತಿಯನ್ನು ಪಡಿಬೋದು ಮತ್ತು ಮಾರ್ಗದರ್ಶನವನ್ನು ಪಡಿಬೋದು. ಅಥವಾ ಒಂದು ವೇಳೆ ಬ್ಯೂಟಿ ಕ್ಷೇತ್ರದಲ್ಲೇ ನನಗೆ ಉದ್ಯೋಗ ಮಾಡಬೇಕು, ಉದ್ಯೋಗ ಮಾಡಬೇಕು ಅಂತ ಬಯಸಿದವರು ಕೂಡ ಅವರಿಂದ ತರಬೇತಿಯನ್ನು ಪಡಿಬೋದು. ಆರಂಭದಲ್ಲಿ ಹೇಳಿದ್ರಲ್ಲ, ಸುಮಾರು 5,000 to 6,000 ವಿದ್ಯಾರ್ಥಿಗಳನ್ನು ರೂಪುಗೊಳಿಸಿದ್ದಾರೆ ಅಂತ. ಆ ಬ್ಯೂಟಿ ಕ್ಷೇತ್ರದ ಬಗ್ಗೆ ಮೇಡಮ್, ಸಲೂನ್ ಇರ್ಬೋದು ಅಥವಾ ಬ್ಯೂಟಿ ಇಂಡಸ್ಟ್ರಿ ಇರ್ಬೋದು, ಅದರಲ್ಲಿರೋ ಓಪನಿಂಗ್ಸ್ ಬಗ್ಗೆ ಏನು ಹೇಳ್ತೀರಿ? ಈಗ ಒಂದಷ್ಟು ಯುವತಿಯರಿಗೆ ಅದೊಂದು ಕಿವಿ ಮಾತಾಗಬೇಕು. ಸಾಕಷ್ಟು ಅವಕಾಶಗಳು ಇದಾವೆಯಾ ಇನ್ನೂ ಕೂಡ? ಖಂಡಿತ ಇದ್ದಾವೆ ಸರ್. ಹೌದಾ? ನಮ್ಮ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ನೋಡಿ, ತುಂಬ ಜನ ಹೆಣ್ಮಕ್ಕಳಿಗೆ ಎಜುಕೇಷನ್ ಕೊಡಲ್ಲ. ಎಜುಕೇಷನ್ ಕೊಟ್ಟರು ಬೇಗ ಮದುವೆ ಮಾಡಿಬಿಡ್ತಾರೆ. ಮದುವೆ ಆದ ನಂತರ ಎಲ್ಲಿ ಹೊರಗಡೆ ಹೋಗಿ ಜಾಬ್ ಮಾಡಬಾರ್ದು, ಈ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂಥವರಿಗೆ ನಮ್ಮ ಸೆಲೂನ್ ಇಂಡಸ್ಟ್ರಿ ಆ್ಯಂಡ್ ಬೊಟಿಕ್, ಇತ್ತೀಚೆಗೆ ಏನು ಬೊಟಿಕ್ ಅಂತ ನಾಯಿ ಕೊಡೆಗಳ ಥರ ಮೇಲೆ ಕೇಳ್ತಿದ್ದಾವೆ, ಒಂದು ಸೆಲೂನ್ ಆಗ್ಬೋದು ಮತ್ತು ಬೊಟಿಕ್ ಆಗ್ಬೋದು. ಇದು ಒಂದು ಹ್ಯಾಂಡ್ ವರ್ಕ್, ತುಂಬ ಎಜುಕೇಷನ್ ಬೇಕಾಗಿಲ್ಲ ಹೆಣ್ಮಕ್ಳಿಗೆ. ಮತ್ತು ಗೌರ್ಮೆಂಟ್ ಸಹ ತುಂಬ ಒಂದು ಕೌಶಲ್ಯ ಮತ್ತು ಡೆಡಿಕೇಶನ್ ಬೇಕು. ಎಸ್ ಸೊ ಈ ಕೋರ್ಸ್ಗಳನ್ನು ಮಾಡಿ, ಪಾರ್ಲರ್ ಕೋರ್ಸ್ಗಳು ಮಾಡ್ಕೊಳ್ಳಿ, ಬೊಟಿಕ್ ಟ್ರೈನಿಂಗ್, ಟೈಲರಿಂಗ್ ಕೋರ್ಸ್ಗಳು ಮಾಡ್ಕೊಳ್ಳಿ, ಹ್ಯಾಂಡ್ ವರ್ಕ್ಸ್, ಅದು ಇತ್ತೀಚೆಗೆ ಕಸೂತಿ ವರ್ಕ್, ಇದನ್ನೆಲ್ಲ ಕಲಿತು ನೀವು ಮನೆಯಲ್ಲೇ ಒಂದು ಕಡೆ ಪುಟ್ಟ ಜಾಗ ಮಾಡಿಕೊಂಡು ನಿಮ್ಮ ಕೆಲಸ ಚೆನ್ನಾಗಿದ್ರೆ ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ ಜನ. ಉದ್ಯೋಗ ಇಲ್ಲ ಅನ್ನುವಂಥ ಸಮಸ್ಯೆನೇ ಬರಲ್ಲ. ನೋಡಿ, ನೀವೆಷ್ಟೇ ಹಣ ಸಂಪಾದಿಸಿ, ಆಸ್ತಿ ಸಂಪಾದಿಸಿ ಕದ್ಕೊಂಡು ಹೊರಟೋಗ್ತಾರೆ. ಆದರೆ ನಮ್ಮ ಒಂದು ಹ್ಯಾಂಡ್ ವರ್ಕ್ ಇದೆಯಲ್ಲ, ಅದು ಒಂದು ಸಲ ನೀವು ಕಲ್ತ್ಬಿಟ್ರಿ ಅಂದ್ರೆ ಪರ್ಮನೆಂಟ್ ಪ್ರಾಪರ್ಟಿ. ಅದು ನಿಮ್ಮನ್ನ ಕಾಪಾಡುತ್ತೆ. ಖಂಡಿತ ಎಷ್ಟೇ ಎಜುಕೇಶನ್ ಇರಲಿ, ಒಂದು ಹ್ಯಾಂಡ್ ವರ್ಕ್ ನಿಮ್ಮ ಕೈಯಲ್ಲಿ ಇರಲೇಬೇಕು. ಸೊ ಇದನ್ನು ಕಲೀರಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಮೇಡಮ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಈ ಟೋಟಲ್ ಜರ್ನಿಯಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಅಂತ ಹೇಳ್ಬೋದಿದ್ದರೆ ಈ ಒಂದು ವೇದಿಕೆ ಮೂಲಕ ಹೇಳ್ಬೋದು. ನನ್ನ ಪ್ರತಿಯೊಬ್ಬರಿಗೂ ನನ್ನ ಏನು ಸೆಲೂನ್ ಇಂಡಸ್ಟ್ರಿ ಆ್ಯಂಡ್ ಫ್ಯಾಷನ್ ಇಂಡಸ್ಟ್ರಿ ಅವರಿಗೆ, ನನ್ನ ಜೊತೆ ಸಾಥ್ ಕೊಟ್ಟವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಇಬ್ಬರಲ್ಲ, ನಮ್ಮ ಸಾಧನೆಗೆ ಪ್ರತಿಯೊಂದು ನಮ್ಮ ಜೊತೆಲಿರ್ಬೋದು ಅಥವಾ ನಮ್ಮ ಒಬ್ಬರು ವರ್ಕರ್ಸ್ ಇರ್ಬೋದು, ಗುರುಗಳಾಗ್ಬೋದು. ಸೊ ನಮ್ಮ ಜೊತೆ ಬರೋರೆಲ್ಲ ಒಂದೊಂದು ರೀತಿಯಾಗಿ ಸಹಾಯ ಮಾಡಿರ್ತಾರೆ, ನಮ್ಗೆ ಗೊತ್ತಿರೋರೆಲ್ಲ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಇವಾಗ SVP ದ ಬ್ಯೂಟಿ ಪೇಜೆಂಟ್
ಅಡಿಯಲ್ಲಿ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಫ್ಯಾಷನ್ ಶೋ ಒಂದು ಆಡಿಷನ್ ಬ್ಯಾಂಗ್ಳೂರಲ್ಲಿ ನಡೀತು. ಅದು ಮದಗಜ ಟೀಮ್, ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿಯವರು ನಮ್ಮ ವೇದಿಕೆಯಲ್ಲಿದ್ದು ಭಾಳ ಚೆನ್ನಾಗಿ ಸಕ್ಸಸ್ ಆಗಿ ಒಂದು ಆಡಿಷನ್ ಆಯಿತು ಬ್ಯಾಂಗ್ಳೂರಲ್ಲಿ. ಈಗ ಮ್ಯಾಂಗ್ಳೂರಲ್ಲಿ ಆಡಿಷನ್ ಮಾಡಬೇಕು ಅಂತ ಸೆಕೆಂಡ್ ಆಡಿಷನ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾರಿಗೆ ನನಗೆ ಕಾನ್ಫಿಡೆನ್ಸ್ ಇದೆ, ಆಲ್ರೆಡಿ ನನಗೆ ಗೊತ್ತು ಪೇಜೆಂಟ್ ಬಗ್ಗೆ ಅಂತನ್ನೋರು ಡೈರೆಕ್ಟಾಗಿ ಫಿನಾಲೆಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಿಮಗೆ ನಮ್ಮ sudhaventure.com ವೆಬ್ಸೈಟ್ ಥ್ರೂ ಸಹ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ 9844192151 ಈ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ನಂಬರ್ ಇನ್ನೊಮ್ಮೆ ಹೇಳಿ ಮೇಡಮ್. ನಂಬರ್ ಸರ್, ನಂಬರ್ 9844192151. ಆನ್ಲೈನ್ ಆಡಿಷನ್ಗಾಗಲಿ ಅಥವಾ ಡೈರೆಕ್ಟ್ ಫಿನಾಲೆ ರಿಜಿಸ್ಟ್ರೇಷನ್ಗಾಗಲಿ ವಾಟ್ಸಪ್ ಮಾಡಿ ಈ ನಂಬರ್ಗೆ, ನಿಮಗೆ ಡೀಟೇಲ್ಸ್ ಫುಲ್ ಸಿಗುತ್ತೆ, ನೀವು ರಿಜಿಸ್ಟರ್ ಆಗಬಹುದು. ಯಾರಿಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಭಯ ಇದೆ, ನನಗೆ ಇನ್ನು ಸ್ವಲ್ಪ ತರಬೇತಿ ಬೇಕು, ನೋಡುವ ಒಂದ್ಸಲ ಆಡಿಷನ್ಗೆ ಬಂದು ಅನ್ನೋರಿಗೆ ನೀವು ಆಫ್ಲೈನ್ ಆಡಿಷನ್ ಸಹ ಇದೆ. ಖಂಡಿತ ನೀವು ಅಟೆಂಡ್ ಟ್ರೈ ಮಾಡಿ. ಈ ಇವೆಂಟ್ ಅಲ್ಲದಿದ್ರೆ ಮುಂದಿನ ಇವೆಂಟ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇದು ದೊಡ್ಡ ಶೋ ಆಗುತ್ತೆ, ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಅನ್ನೋದು. ಖಂಡಿತ ಯಾವುದೇ ಒಂದು ಫ್ಯಾಷನ್ ಫೀಲ್ಡಲ್ಲಿ ನೀವು ಮುಂದುವರಿಬೇಕಾ, ನೀವು ಖಂಡಿತ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ. ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಬೇಸಿಕಲಿ ಬ್ಯೂಟಿ ಎಕ್ಸ್ಪರ್ಟ್ ಆಗಿದ್ದರಿಂದ ನಮ್ಮ ಬ್ಯೂಟಿ ಇಂಡಸ್ಟ್ರಿನ ಸಹ ಮರೀಲಿಲ್ಲ. ಮೇಕಪ್ ಆರ್ಟಿಸ್ಟ್ಗಳ ಕಾಂಪಿಟೇಷನ್ ಸಹ ಸೇಮ್ ವೇದಿಕೆಯಲ್ಲಿರುತ್ತೆ. ಮೇಕಪ್ ಆರ್ಟಿಸ್ಟ್ಗಳು ಆಲ್ ಓವರ್ ಸೌತಿಂದ ಯಾರು ಬೇಕಾದರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ತುಂಬ ಪ್ರೇರಣಾದಾಯಕವಾದಂಥ ಮಾತುಗಳನ್ನು ಹೇಳಿದ್ದೀರಾ, ಮತ್ತು ಸವಾಲುಗಳನ್ನು ಕೂಡ ಮುಂದೆ ಇಟ್ಟಿದ್ದೀರಾ. ಎಲ್ಲವೂ ಯಶಸ್ವಿಯಾಗಲಿ, ಮತ್ತು ನಿಮ್ಮ ಯೋಜನೆಗಳು ಅದು ಕೂಡ ಆ ಕನಸೆಲ್ಲ ಏನೋ ನಿಮಗೆ ಈಡೇರುವಂಥ ಆಗಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ಆಶಿಸ್ತಾ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಈ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ಮ ಚಾನಲಲ್ಲಿ ನನಗೆ ಕೊಟ್ಟಿದ್ದು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ತಾರಾನಾಥ್ ಸರ್ ಅವರಿಗೆ. ಥ್ಯಾಂಕ್ ಯು ಮೇಡಮ್. ನಾನು ಈ ಒಂದು ಮಾತುಕತೆಯನ್ನು ಇಲ್ಲೇ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಕಲಾಸಂಚಯ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾದಂಥ ಸುಧಾ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.